ಅಂತ ಇದ್ದೆ. ಆದ್ಮೇಲೆ ಅವ್ರ ಮನೇಲಿ ಅಂದ್ರೆ ನಮ್ದು ಅಜ್ಜಿದ್ದು 27ನೇ ಸಂಸ್ಕಾರ ಇದ್ದಕ್ಕೆ ಅಲ್ಲೇ ಇದ್ವಿ ಎಲ್ಲ ಅಜ್ಜಿ ಮನೆಯಲ್ಲಿ. ಅವ್ರು ಕೂಡ ಅಲ್ಲಿಗೆ ಬಂದರು. ಮತ್ತೆ ಅವ್ರು ಹೋಗಲಿಲ್ಲ. ಮತ್ತೆ ಪೊಲೀಸು 12:30 ಆಗೋ ಟೈಮ್ಗೆ ಬಂದು ಎಂಕ್ವೈರಿಗೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಬಂದಿಲ್ಲ. ಎಷ್ಟು ಗಂಟೆಗೆ ಪೊಲೀಸ್ 12:30 ಟೈಮ್ಗೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಎಂಕ್ವೈರಿ ಇದೆ. 24 hours ಅಲ್ಲ, ಎಷ್ಟು 24 hours ಕಳೆದು ಅದ್ರ ಕೂಡ ಇನ್ನೂ ಕೂಡ ಕಳಿಸಿಲ್ಲ ಸರ್. ಏನೇನು ಸುಮ್ಮನೆ ಯಾವುದಾದ್ರೂ ಕೇಸ್ ಎತ್ಕೊಂಡು ಅವರನ್ನು ವಶ ಮಾಡ್ತಾರೆ. ಈಗ 8 ಗಂಟೆ ಹೊತ್ತಿಗೆ ಮನೆಯಲ್ಲೇ ಇದ್ರ ಶಾಪಿಂಗ್ 8 ಗಂಟೆ ಹೊತ್ತಿಗೆ ಮೇ ಬಿ ಕಾರ್ದಲ್ಲಿ ಇರಬೇಕು. ಮನೆಯಲ್ಲಿ ಇರಲಿಲ್ಲ. ಮನೆಯಲ್ಲಿ ಅವರು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ರೆ ಇಲ್ಲಿ ಲೋಕಲ್ ಸಂಘಟನೆಯಲ್ಲಿ ಯಾವ ಸಂಘಟನೆ SDB ಅಂದರೆ ಸೋಷಲ್ ವರ್ಕರ್ ಆಗಿ ಸ್ವಲ್ಪ ಕೆಲಸ ಮಾಡ್ತಿದ್ರು. ಅಲ್ಲ, ಅವರು ಮನೆಗೆ ಎಷ್ಟು ಗಂಟೆಗೆ ಬಂದದ್ದು ರಾತ್ರಿ ಆ ದಿನ ಮಂಗಳವಾರ? ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾದ ಅವರಿಗೆ ನಾವು ಹೇಳುವಾಗ ಶಾಕ್ ಆಗಿತ್ತು. ಅವ್ರಿಗೆ ಒಂದು ಸ್ವಲ್ಪ ವಿಷಯ ಏನೋ ಗೊತ್ತಿತ್ತಷ್ಟೇ. ನಾವು ಹೇಳಬೇಕಾದ್ರೆ ಅವರ ಅಂತ ಶಾಕ್ ಆದ್ರು. ಅವರು ಕೂಡ ವಿಷಯ ಏನು ಅಂತ ಕರೆಕ್ಟ್ ಗೊತ್ತಿಲ್ಲ. ಓಕೆ, ಜಾಕೀರ್ ಅವರ ಆತ್ಮೀಯರಾಗಿದ್ರ ಸೌನೂರು ಜಾಕೀರ್ ಜಾಕೀರ್ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಅಲ್ಲ, ಇವಾಗ ಕೊಲೆ ಕೇಸನ್ನು ಫಿಟ್ ಮಾಡಿದ್ದಾರೆ ಅಂತ ಏನಾದ್ರು ಹೇಳ್ತಿದ್ರ? ಈಗ ಅವರನ್ನ ಇವಾಗ ಇದು ಕೊಲೆನಲ್ವಾ, ಅದನ್ನ ಇವ್ರ ಕಟ್ಲಿಕ್ಕೆ ನೋಡ್ತಾ ಇಲ್ವಾ? ನಾವು ನ್ಯೂಸ್ ನೋಡ್ಕೊಂಡು ಇಲ್ಲಿ ಬಂದಿದ್ದು. ನ್ಯೂಸಲ್ಲಿ ನೋಡಿಕೊಂಡು ಇಲ್ಲಿ ಕೂಡ ಅಲ್ಲ, ಈಗ ಏನು ಹೇಳ್ತೀರಿ? ಈಗ ಅವರನ್ನ ಬಿಡುಗಡೆ ಮಾಡಬೇಕು, ಅಮಾಯಕರು ಅಂತ ಹೇಳ್ತೀರಿ? ಇಲ್ಲದೆ ಇರೋ ಕೇಸನ್ನು ಹಾಕಿ ಒಳಗಡೆ ಹಾಕ್ಬಾರ್ದು. ಸುಮ್ಮನೆ ಇಲ್ಲದೆ ಇರೋ ಕೇಸನ್ನು ಒಳಗಡೆ ಹಾಕಿ ಯಾರಾದ್ರೂ ಅದನ್ನು ಒಪ್ಕೊಳ್ತಾರ? ಸುಮ್ಮನೆ ಯಾಕೆ ಇಲ್ಲಿ ಮಾಡದೇ ಇರೋ ತಪ್ಪಿಗೆ ಒಳಗಡೆ ಹೋಗ್ಬೇಕು? ಪೊಲೀಸರು ಫಿಕ್ಸ್ ಮಾಡ್ತಾ ಇದ್ದಾರೆ. ಫಿಕ್ಸ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಎಂಕ್ವೈರಿ ಮಾಡ್ತಾ ಇದ್ದೇನೆ. ಇಬ್ಬರನ್ನು ಆರೋಪಿಗಳು ಅಂತ ಹೇಳಿ ಆಗಿದ್ದಾರೆ. ಅದು ಆರೋಪಿಗಳು ಅಂತ ಹೇಳ್ತಿದ್ದಾರೆ. ಅವ್ರು ಮಾಡದೇ ಇರೋ ತಪ್ಪಿಗೆ ಸುಮ್ಮನೆ ಆರೋಪಿ ಒಟ್ಟ ಯಾಕೆ ಅವ್ರಿಗೆ ಕಟ್ತಾ ಇದ್ದೀರಾ? ಅಲ್ಲ, ಈಗ ಈ ತರ ಮರ್ಡರ್ ಆಗಿದೆ ಅಂತ ಹೇಳಿ ನೀವೇ ಹೇಳಿ ಇವರಿಗೆ ಗೊತ್ತಾಗಿದ್ದ? ಅಲ್ಲಿ ಏನೋ ಮರ್ಡರ್ ಆಗಿತ್ತಂತೆ ಅಂತ ನಾವು ಹೇಳಿ ಅವರಿಗೆ ಏನೋ ಇನ್ಫಾರ್ಮೇಶನ್ ಹೀಗೆ ಮರ್ಡರ್ ಅಂತ ಗೊತ್ತಿತ್ತು. ಅವರು ಶಾಕಲ್ಲೇ ಬಂದಿದ್ರು. ನಾವು ಹೇಳುವಾಗ ಯಾರು ಅಂತ ಹೇಳಿ ನಾವು ಯಾರು ಮೊಬೈಲಲ್ಲಿ ಬಂದದ್ದು ಇವರು ಅಂತ ಹೇಳ್ಕೊಂಡು ಇವರು ಶಾಕ್ ಆದ್ರು. ಅವರು ಬೆಳಿಗ್ಗೆ ಅವರು